ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದೀರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಆಫೀಸಲ್ಲಿ ನಿಮ್ಮ ಯಜಮಾನರ ಲಂಚ್ ಬಾಕ್ಸ್ ಇಂದ ಬರ್ದಿದ್ದ ಸುವಾಸನೆ ನಮಗೆ ಇಲ್ಲಿ ತನಕ ಬರೋ ಹಾಗೆ ಮಾಡ್ಕೊ. ಸೀಕ್ರೆಟ್ ತಿಳ್ಕೊಳ್ಳೋಣ ಅಂತ ಬಂದೆ. ಸೀಕ್ರೆಟಾ? ಕುಟುಂಬವನ್ನ ಪ್ರೀತಿಸುವ ಪ್ರತಿಯೊಬ್ಬ ಮಹಿಳೆಯ ಆಯ್ಕೆ ಅರುಣಾ ಮಸಾಲ. ಯಾವುದೇ ಕಲಬೆರಕೆ ಇಲ್ಲದೆ ಅತ್ಯಂತ ಶುದ್ಧವಾಗಿ ಆಯ್ದ ಸಾಂಬಾರು ಪದಾರ್ಥ ಬಳಸಿ ತಯಾರಿಸುವ ಪಾರಂಪರಿಕ ರುಚಿಯ ಪ್ರತೀಕ ಅರುಣಾ ಮಸಾಲ. In your quest for the perfect home, choose the address that stands apart. Land Trades Solitaire, situated at Hattil, the perfect location with splendid amenities and facilities and a spectacular view too. Land Trades Solitaire, it's where you deserve to live. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನೆ ಮನೆಗಳಲ್ಲೂ ನಂದಿನಿ. Volkswagen Mangalore, Airport Road, Yeyadi, Mangalore. Volkswagen. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ಪ್ರೀತಿ ಮೊಬೈಲ್ಸ್, ಪಂಚಾಯತ್ ಬಿಲ್ಡಿಂಗ್, ಪೊಲೀಸ್ ಠಾಣೆಯ ಎದುರುಗಡೆ, ಮಾಲಕರು ರತ್ನಾಕರ್ ಕೊಟ್ಟಾರಿ. ಹೋಟೆಲ್ ಶ್ರೀ ಅಂಬಿಕಾ ಉಪಹಾರ, ಶುದ್ಧ ಸಸ್ಯಾಹಾರಿ, ಸುಪ್ರೀಂ ಟವರ್, ನಾಗಟ್ಟಿ, ಬೈಂದೂರು. ದೂರವಾಣಿ ಸಂಖ್ಯೆ 9 5
ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಹಾಗೂ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ. ಹಿಂದೆ ಭೇಟಿ ನೀಡಿ ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ಸ್ ಹಾಗೂ ಗೃಹೋಪಯೋಗಿ ವಸ್ತುಗಳು ಕೈಗೆಟುಕುವ ದರದಲ್ಲಿ ಲಭ್ಯ. ಡಾಕ್ಟರ್ ಶ್ರೀ ಗೋವಿಂದ ಬಾಬು ಪೂಜಾರಿಯವರು ಬೈಂದೂರಿನಲ್ಲಿ ಜನಿಸಿದ ಶ್ರೀಯುತರು ಜೀವನವನ್ನರಿಸಿ ಕೇವಲ 13ನೇ ವಯಸ್ಸಿಗೆ ಮುಂಬೈ ನಗರಿಗೆ ಪಯಣ ಬೆಳೆಸುತ್ತಾರೆ. ಅಲ್ಲಿ ಎದುರಾದ ಎಲ್ಲ ಸೋಲುಗಳನ್ನು ತನ್ನ ಕಠಿಣ ಪರಿಶ್ರಮದಿಂದ ಗೆಲುವಿನ ಮೆಟ್ಟಿಲಾಗಿಸಿಕೊಂಡು ಮೇಲ್ಸ್ತರಕ್ಕೆ ಬಂದ ಇವರು ಆರಂಭಿಸಿದ್ದೇ ಶಫ್ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್. ಉತ್ತಮ ಗುಣಮಟ್ಟದ ಆಹಾರಕ್ಕಾಗಿ ಪ್ರಸ್ತುತ ಸಂಸ್ಥೆಯು ISO ಇಂದ ಮಾನ್ಯತೆ ಪಡೆದಿದೆ. ಡೆಲ್ಲಿಯ ಪ್ರತಿಷ್ಠಿತ ಸಂಸ್ಥೆಯಾದಂಥ IAC ಇಂದ ಕ್ವಾಲಿಟಿ ಫುಡ್ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರಶಸ್ತಿಯನ್ನು ಪಡೆದಿದೆ. ಪ್ರಸ್ತುತ 6 ರಾಜ್ಯಗಳಲ್ಲಿ ತನ್ನ ಶಾಖೆಯನ್ನು ತೆರೆದ ಸಂಸ್ಥೆಯು 5,000 ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿದೆ. ಪ್ರತಿದಿನವೂ 1 ಲಕ್ಷಕ್ಕೂ ಅಧಿಕ ಊಟದ ಸರಬರಾಜು ನಡೆಯುತ್ತಿದೆ. ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ತಾನು ದುಡಿದ ಹಣದಲ್ಲಿ 1/2 ಭಾಗವನ್ನು ಸಮಾಜದಲ್ಲಿರುವ ದುರ್ಬಲ ವರ್ಗದವರಿಗೆ, ಬಡಜನರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ವಿಕಲಚೇತನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಕರುಣಾಮಯಿಯಾಗಿದ್ದಾರೆ. ಇವರ ಸಮಾಜ ಸೇವೆಗೆ ಒದಗಿ ಬಂದಿದ್ದೇ ಡಾಕ್ಟರೇಟ್ ಪದವಿ. ಉದ್ಯಮ ಕ್ಷೇತ್ರದಲ್ಲಿ ದಿಗ್ವಿಜಯ ಸಾಧಿಸಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ ಸಾಧಕರೇ ವಿಶಾಲ ಹೃದಯದ ಹಸನ್ಮುಖಿ ವ್ಯಕ್ತಿಗಳಾದ ಡಾಕ್ಟರ್ ಶ್ರೀ ಗೋವಿಂದ ಬಾಬು ಪೂಜಾರಿಯವರು.
ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಹಾಗೂ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ. ಹಿಂದೆ ಭೇಟಿ ನೀಡಿ ನಿಮಗಿಷ್ಟವಾದ ಇಲೆಕ್ಟ್ರಾನಿಕ್ಸ್ ಹಾಗೂ ಗೃಹೋಪಯೋಗಿ ವಸ್ತುಗಳು ಕೈಗೆಟುಕುವ ದರದಲ್ಲಿ ಲಭ್ಯ.
ಶ್ರೀ ಸಾಯಿರಾಮ್ ಗ್ರಾನೈಟ್ಸ್ ಅಂಡ್ ಟೈಲ್ಸ್, ಎಂಕೆ ರೆಸಿಡೆನ್ಸ್, ಸರ್ವಿಸ್ ರೋಡ್, ಬೈಂದೂರು. ದೂರವಾಣಿ ಸಂಖ್ಯೆ 7021469737. Nine 53537. ಪ್ರೀತಿ ಮೊಬೈಲ್ಸ್, ಪಂಚಾಯತ್ ಬಿಲ್ಡಿಂಗ್, ಪೊಲೀಸ್ ಠಾಣೆಯ ಹೋಟೆಲ್ ಶ್ರೀ ಅಂಬಿಕಾ ಉಪಹಾರ, ಶುದ್ಧ ಸಸ್ಯಾಹಾರಿ, ಸುಪ್ರೀಂ ಟವರ್, ನಾಗಟ್ಟಿ, ಬೈಂದೂರು. ದೂರವಾಣಿ ಸಂಖ್ಯೆ 9148787830.
ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಹಾಗೂ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ. ಹಿಂದೆ ಭೇಟಿ ನೀಡಿ ನಿಮಗಿಷ್ಟವಾದ ಇಲೆಕ್ಟ್ರಾನಿಕ್ಸ್ ಹಾಗೂ ಗೃಹೋಪಯೋಗಿ ವಸ್ತುಗಳು ಕೈಗೆಟುಕುವ ದರದಲ್ಲಿ ಲಭ್ಯ. ಶ್ರೀ ಸಾಯಿರಾಮ್ ಗ್ರಾನೈಟ್ಸ್ ಅಂಡ್ ಟೈಲ್ಸ್, ಎಂಕೆ ರೆಸಿಡೆನ್ಸ್, ಸರ್ವಿಸ್ ರೋಡ್, ಬೈಂದೂರು. ದೂರವಾಣಿ ಸಂಖ್ಯೆ 7021469737.
ಸೈಡ್ ಬನ್ನಿಪ್ಪ, ಸೈಡ್ ಬನ್ನಿ. ಬಟ್ಟೆ ಮೇಲೆ ಅವರನ್ನ ಸೈಡ್ ಬಂದು ಕೇಳಿಬಾರ್ದು. ದೇವರ ಎಂತ ಜನರು 25 ಮೊಬೈಲ್ ಯಾಕೆಂದ್ರೆ ಬನ್ನಿ ಬನ್ನಿ ಬನ್ನಿ. ಹೋಗೋರಿಗೆಲ್ಲ ಸ್ವಲ್ಪ ದಾರಿ ಮಾಡಿ, ಹೋಗೋರಿಗೆ ನೀವು ಹೇಳಿ, ಹೊರಗಡೆ ಹೋಗೋರಿಗೆಲ್ಲ ದಾರಿ ಮಾಡಿ ಬಿಡಿ.
ಯಾರು ಬೇರೆಯವ್ರಿಗೆ ಹೇಳ್ತೀರಾ? ಅವರು ಅಡ್ಡ ನಿಂತ್ರೆ ಹೇಗೆ? ಸ್ವಲ್ಪ ಸೈಡ್ ಹೋಗ್ಲಿಕ್ಕೆ ಅಣ್ಣ. ಅವ್ರು ಹೊಟ್ಟೆ ಮತ್ತೆ ಕೈಯೇ ಬರ್ತದೆ, ಹೊಟ್ಟೆ ಮತ್ತೆ ಕೈಯೇ ಬರ್ತದೆ. ಸದಾ
ಎಷ್ಟು ಹೇಳೋದು ಅಜೋಣ ಕೈ ಕಾಲು ಮುಖ ಅಷ್ಟು ರಜೆ ಬರ್ತಾರೆ ನೋಡಿ ನೋಡಿ ಇದೆಂತ ಹೇಳಿ ಸಾಕಾಯ್ತು ಅಲ್ಲ ಹೇಳಿ ಸಾಕಾಯ್ತು ಹಾಗೆ ಅಲ್ಲಿಗೆ ಪ್ರೇಮ್ ಅಂತ
ನಿಲ್ಲುವುದಿಲ್ಲ ಅದನ್ನು ನಾವು ಹೇಳ್ಬೇಕು ಸೈನಿಗೆ ಹೇಳ್ಬೇಕು ಆದರೂ ನೋಡಿದ್ರೆ ಮುಖನಿಗೆ ಒತ್ತಾಡ್ಬೇಕು ಅವ್ರು ಎಷ್ಟು ಹೇಳಿ ಸಾಕಾಯ್ತು ಇವರಲ್ಲ ಯಾರಿಗೆ ದೇವರನ್ನ ಅವ್ರು ಪಾಪ ಹೇಳಿ ಹೇಳಿ ಅವ್ರು ನಿಲ್ಲಬೇಕು ನಮ್ಮ ಪರಿಚಯ ಇಲ್ಲ ಹೇಳ್ಬೇಕು ನೀವು ಕಾಲಿಗೆ ಬೈಕ್ ನೋಡ್ಕೊಳ್ಬೇಕು ಅವ್ರು ನಿಲ್ಲಿಗೆ ನಾವು ಕೂಡ ಬರೋದಲ್ಲ ಒಂದು ನಂಬರ್ ಯಾವ ಭಾಷೆ ಬೇಕು ಮಾತಾಡಿ ಆ್ಯಕ್ಚುಲಿ ಎಲ್ಲ ಇಲ್ಲಿ ನವರಸದವರು ಇಲ್ಲಿ ಕೂತ್ಕೊಳ್ತಾರೆ ಕಾಳಕ್ಕೆ ಇಲ್ಲಿ ಬಡಿಯೋದಲ್ಲ ಗಾಡಿ ನೀವು ಬೈತಿದ್ದೀರಿ ಆ್ಯಕ್ಚುಲಿ ಪ್ರಶ್ನೆ ಕೊಡಲಿಕ್ಕೆ
ಬಸವೇಶ್ವರ ಟೆಂಪಲ್ ಇವತ್ತು ಮಹಾರಥೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಸಾವಿರಾರು ಭಕ್ತರು ಬೇರೆ ಬೇರೆ ಊರುಗಳಿಂದ ಬಂದು ಎಲ್ಲರೂ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೂ ಅದ್ದೂರಿಯಾಗಿ ಈಗ 5 ದಿನಗಳ ಕಾಲ ನಮ್ಮಲ್ಲಿ ಜಾತ್ರಾ ಮಹೋತ್ಸವನ ಎಲ್ಲರ ಸಹಕಾರದೊಂದಿಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಪುರಾಣ ಪ್ರಸಿದ್ಧವಾದ ಶನೇಶ್ವರ ದೇವಸ್ಥಾನದ ಮಾತೋಬಾರ ರಥೋತ್ಸವ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಇವತ್ತು ಶನೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಜರುಗಿದೆ. ಕಳೆದ 29ನೇ ತಾರೀಕಿನಿಂದ ಇವತ್ತಿನವರೆಗೆ ಭಾಳ ಬೇರೆ ಬೇರೆ ಕಟ್ಟೆ ಪೂಜಾ, ಬೇರೆ ಬೇರೆ ಪೂಜೆಗಳ ಮುಖಾಂತರ ಶನೇಶ್ವರನ ಸನ್ನಿಧಿಗೆ ಶಾಸ್ತ್ರೋತ್ತರವಾಗಿ ನಡೆಯತಕ್ಕಂಥ ಕಾರ್ಯಕ್ರಮಗಳು ಭಾಳ ವಿಜೃಂಭಣೆಯಿಂದ ನಡೆಯಿತು. ಇವತ್ತು ನಮ್ಮ ಬೈಂದೂರಿನ ಎಲ್ಲ ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು, ಸಾರ್ವಜನಿಕರು ಎಲ್ಲ ಒಟ್ಟಾಗಿ ನಾವು ಇವತ್ತು ಈ ಒಂದು ಶನೇಶ್ವರ ದೇವಸ್ಥಾನದ ಜಾತ್ರೆಯನ್ನು ನಾವೆಲ್ಲ ಒಟ್ಟಾಗಿ ಭಾಳ ಚಂದದ ರೀತಿಯಲ್ಲಿ ಈ ಕಾರ್ಯಕ್ರಮ ಭಾಳ ಜರುಗಿದೆ. ಇತಿಹಾಸದಲ್ಲೇ ಕಂಡರಿದಿರ್ತಕ್ಕಂಥ 15ರಿಂದ 20 ಸಾವಿರ ಜನ ಇವತ್ತು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ನೋಡಿ ಇವತ್ತು ಕಣ್ತುಂಬ ಸಾಕ್ಷಿಯಾದರು. ಈ ಒಂದು ಶನೇಶ್ವರನ ಈ ಒಂದು ಜಾತ್ರೆ ಇನ್ನೂ ಸಹ ನಾಳೆ ಮತ್ತು ನಾಡಿದ್ದು ಈ ಜಾತ್ರೆಯ ಹೋಕಳಿಯ ಕಾರ್ಯಕ್ರಮ, ನಾಡ್ದಿಗೆ ನಗರೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದ್ದರಿಂದ ಇನ್ನೂ 2 ದಿವಸಗಳ ಕಾಲ ಈ ಶನೇಶ್ವರನ ಸನ್ನಿಧಿಯಲ್ಲಿ ಜಾತ್ರೋತ್ಸವದ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಆದ್ದರಿಂದ ಬೈಂದೂರಿನ ಎಲ್ಲ ಶನೇಶ್ವರನ ಭಕ್ತಾದಿಗಳು ಮತ್ತು ದೇಶ ಮತ್ತು ವಿದೇಶಗಳಿಂದ ಅನೇಕ ಜನ ತಮ್ಮ TV ಮಾಧ್ಯಮಗಳ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಜರುಗಿದೆ. ಹಿಂದೆ 2 ವರ್ಷ ಕೊರೋನಾ ಇರೋದ್ರಿಂದ ಈ ಜಾತ್ರೆ ಆಗಲಿಲ್ಲ. ಈ ವರ್ಷ ಭಾಳ ಖಂಡಿತವಾಗಿ ಇವತ್ತೆಲ್ಲ ತಮ್ಮ ಭಕ್ತಾದಿಗಳಿಗೆ ಭಾಳ ಖುಷಿಯಾಯಿತು. ಎಲ್ಲ ಹೇಳಿದರು, ಶಿರ್ಸಿ ಮಾರಿಕಾಂಬೆಯ ಜಾತ್ರೆಯ ರೀತಿಯಲ್ಲಿ ಈ ಒಂದು ಜಾತ್ರೆ ಇವತ್ತು ಜರುಗ್ತಿರ್ತಕ್ಕಂಥ ಒಂದು ಆಶಯವನ್ನು ಭಕ್ತಾದಿಗಳು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಈ ಶನೇಶ್ವರನ ಇವತ್ತೇನು ಜಾತ್ರೆ ಆಗಿದೆ, ಮುಂದಿನ ದಿವಸಗಳಲ್ಲಿ ಆ ಶನೇಶ್ವರನ ಆಶೀರ್ವಾದ, ಶನೇಶ್ವರನ ಒಂದು ಏನು ನಮಗೆಲ್ಲ ಆಶೀರ್ವಾದದ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಭಕ್ತಾದಿಗಳಿಗೆ ಅವರ ಆಯುರಾರೋಗ್ಯ, ಭಾಗ್ಯ, ನೆಮ್ಮದಿ, ಮುಂದಿನ ದಿವಸಗಳಲ್ಲಿ ಅವರ ಬೆಳೆ ಇರ್ಬೋದು, ಎಲ್ಲದರಲ್ಲೂ ಸಹ ಆ ಶನೇಶ್ವರ ನಮ್ಮ ಬೈಂದೂರಿನ ಯಜಮಾನನಾಗಿ ನಮಗೆ ಶನೇಶ್ವರ ಅಂತಕ್ಕಂಥದ್ದು ನಾಡ ದೇವರು, ನಾಡ ಒಡೆಯ. ಆ ನಾಡ ಒಡೆಯನ ಸನ್ನಿಧಿಯಲ್ಲಿ ನಮಗೆ ಮುಂದಿನ ದಿವಸಗಳಲ್ಲಿ ಬೈಂದೂರಿನ ಮಹಾಜನತೆಗೆ ಅವನಿಂದ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲ ಬಿತ್ತಿರ್ತಕ್ಕಂಥ ನಮ್ಮ ಎಲ್ಲ ರಾಜಕೀಯ ಮುಖಂಡರುಗಳಿಗೂ, ಧಾರ್ಮಿಕ ಮುಖಂಡರುಗಳಿಗೂ, ಸಾರ್ವಜನಿಕರಿಗೂ, ಅದೇ ರೀತಿಯ ನಮ್ಮ ದೇವಸ್ಥಾನದ ಎಲ್ಲ ಆಡಳಿತ ವರ್ಗದವರಿಗೂ, ಪೊಲೀಸ್ ಇಲಾಖೆಯವರಿಗೂ, ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಶ್ರೀ ಗೋವಿಂದ ಬಾಬು ಪೂಜಾರಿಯವರು ಬೈಂದೂರಿನಲ್ಲಿ ಜನಿಸಿದ ಶ್ರೀಯುತರು ಜೀವನವನ್ನರಿಸಿ ಕೇವಲ 13ನೇ ವಯಸ್ಸಿಗೆ ಮುಂಬೈ ಮಹಾನಗರಿಗೆ ಪಯಣ ಬೆಳೆಸುತ್ತಾರೆ. ಅಲ್ಲಿ ಎದುರಾದ ಎಲ್ಲ ಸೋಲುಗಳನ್ನು ತನ್ನ ಕಠಿಣ ಪರಿಶ್ರಮದಿಂದ ಗೆಲುವಿನ ಮೆಟ್ಟಿಲಾಗಿಸಿಕೊಂಡು ಮೇಲ್ಸ್ತರಕ್ಕೆ ಬಂದ ಇವರು ಆರಂಭಿಸಿದ್ದೇ ಶಫ್ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್. ಉತ್ತಮ ಗುಣಮಟ್ಟದ ಆಹಾರಕ್ಕಾಗಿ ಪ್ರಸ್ತುತ ಸಂಸ್ಥೆಯು ISO ಇಂದ ಮಾನ್ಯತೆ ಪಡೆದಿದೆ. ಡೆಲ್ಲಿಯ ಪ್ರತಿಷ್ಠಿತ ಸಂಸ್ಥೆಯಾದಂಥ IAC ಇಂದ ಕ್ವಾಲಿಟಿ ಫುಡ್ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರಶಸ್ತಿಯನ್ನು ಪಡೆದಿದೆ.
ಪ್ರಸ್ತುತ 6 ರಾಜ್ಯಗಳಲ್ಲಿ ತನ್ನ ಶಾಖೆಯನ್ನು ತೆರೆದ ಸಂಸ್ಥೆಯು 5,000 ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿದೆ. ಪ್ರತಿದಿನವೂ 1 ಲಕ್ಷಕ್ಕೂ ಅಧಿಕ ಊಟದ ಸರಬರಾಜು ನಡೆಯುತ್ತಿದೆ. ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ತಾನು ದುಡಿದ ಹಣದಲ್ಲಿ 1/2 ಭಾಗವನ್ನು ಸಮಾಜದಲ್ಲಿರುವ ದುರ್ಬಲ ವರ್ಗದವರಿಗೆ, ಬಡ ಜನರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ವಿಕಲಚೇತನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಕರುಣಾಮಯಿಯಾಗಿದ್ದಾರೆ. ಇವರ ಸಮಾಜ ಸೇವೆಗೆ ಒದಗಿ ಬಂದಿದ್ದೇ ಡಾಕ್ಟರೇಟ್ ಪದವಿ. ಉದ್ಯಮ ಕ್ಷೇತ್ರದಲ್ಲಿ ದಿಗ್ವಿಜಯ ಸಾಧಿಸಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ ಸಾಧಕರೇ ವಿಶಾಲ ಹೃದಯದ ಹಸನ್ಮುಖಿ ವ್ಯಕ್ತಿಗಳಾದ ಡಾಕ್ಟರ್ ಶ್ರೀ ಗೋವಿಂದ ಬಾಬು ಪೂಜಾರಿ ಅವರು. ಹೋಟೆಲ್ ಶ್ರೀ ಅಂಬಿಕಾ ಉಪಹಾರ ಶುದ್ಧ ಸಸ್ಯಾಹಾರಿ ಸುಪ್ರೀಂ ಟವರ್ ನಾಗಟ್ಟಿ ಬೈಂದೂರು. ದೂರವಾಣಿ ಸಂಖ್ಯೆ 9148787830. ಪ್ರೀತಿ ಮೊಬೈಲ್ಸ್, ಪಂಚಾಯತ್ ಬಿಲ್ಡಿಂಗ್, ಪೊಲೀಸ್ ಠಾಣೆಯ ಎದುರುಗಡೆ, ಮಾಲಕರು ರತ್ನಾಕರ್ ಕೊಟ್ಟಾರಿ. 9535378889. ಶ್ರೀ ಸಾಯಿರಾಮ್ ಗ್ರಾನೈಟ್ಸ್ ಅಂಡ್ ಟೈಲ್ಸ್, ಎಂಕೆ ರೆಸಿಡೆನ್ಸ್, ಸರ್ವಿಸ್ ರೋಡ್, ಬೈಂದೂರು. ದೂರವಾಣಿ ಸಂಖ್ಯೆ 7021469737.
ಡಾಕ್ಟರ್ ಶ್ರೀ ಗೋವಿಂದ ಬಾಬು ಪೂಜಾರಿಯವರು ಬೈಂದೂರಿನಲ್ಲಿ ಜನಿಸಿದ ಶ್ರೀಯುತರು ಜೀವನವನ್ನರಿಸಿ ಕೇವಲ 13ನೇ ವಯಸ್ಸಿಗೆ ಮುಂಬೈ ಮಹಾನಗರಿಗೆ ಪಯಣ ಬೆಳೆಸುತ್ತಾರೆ. ಅಲ್ಲಿ ಎದುರಾದ ಎಲ್ಲ ಸೋಲುಗಳನ್ನು ತನ್ನ ಕಠಿಣ ಪರಿಶ್ರಮದಿಂದ ಗೆಲುವಿನ ಮೆಟ್ಟಿಲಾಗಿಸಿಕೊಂಡು ಮೇಲ್ಸ್ತರಕ್ಕೆ ಬಂದ ಇವರು ಆರಂಭಿಸಿದ್ದೇ ಶಫ್ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್. ಉತ್ತಮ ಗುಣಮಟ್ಟದ ಆಹಾರಕ್ಕಾಗಿ ಪ್ರಸ್ತುತ ಸಂಸ್ಥೆಯು ISO ಇಂದ ಮಾನ್ಯತೆ ಪಡೆದಿದೆ. ಡೆಲ್ಲಿಯ ಪ್ರತಿಷ್ಠಿತ ಸಂಸ್ಥೆಯಾದಂಥ IAC ಇಂದ ಕ್ವಾಲಿಟಿ ಫುಡ್ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರಶಸ್ತಿಯನ್ನು ಪಡೆದಿದೆ. ಪ್ರಸ್ತುತ 6 ರಾಜ್ಯಗಳಲ್ಲಿ ತನ್ನ ಶಾಖೆಯನ್ನು ತೆರೆದ ಸಂಸ್ಥೆಯು 5,000 ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿದೆ. ಪ್ರತಿದಿನವೂ 1 ಲಕ್ಷಕ್ಕೂ ಅಧಿಕ ಊಟದ ಸರಬರಾಜು ನಡೆಯುತ್ತಿದೆ. ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ತಾನು ದುಡಿದ ಹಣದಲ್ಲಿ 1/2 ಭಾಗವನ್ನು ಸಮಾಜದಲ್ಲಿರುವ ದುರ್ಬಲ ವರ್ಗದವರಿಗೆ, ಬಡಜನರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ವಿಕಲಚೇತನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಕರುಣಾಮಯಿಯಾಗಿದ್ದಾರೆ. ಇವರ ಸಮಾಜ ಸೇವೆಗೆ ಒದಗಿ ಬಂದಿದ್ದೇ ಡಾಕ್ಟರೇಟ್ ಪದವಿ. ಉದ್ಯಮ ಕ್ಷೇತ್ರದಲ್ಲಿ ದಿಗ್ವಿಜಯ ಸಾಧಿಸಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ ಸಾಧಕರೇ ವಿಶಾಲ ಹೃದಯದ ಹಸನ್ಮುಖಿ ವ್ಯಕ್ತಿಗಳಾದ ಡಾಕ್ಟರ್ ಶ್ರೀ ಗೋವಿಂದ ಬಾಬು ಪೂಜಾರಿಯವರು. ಹೋಟೆಲ್ ಶ್ರೀ ಅಂಬಿಕಾ ಉಪಹಾರ ಶುದ್ಧ ಸಸ್ಯಾಹಾರಿ, ಸುಪ್ರೀಂ ಟವರ್, ನಾಗಟ್ಟಿ, ಬೈಂದೂರು. ದೂರವಾಣಿ ಸಂಖ್ಯೆ 9148787830. ಪ್ರೀತಿ ಮೊಬೈಲ್ಸ್, ಪಂಚಾಯತ್ ಬಿಲ್ಡಿಂಗ್, ಪೊಲೀಸ್ ಠಾಣೆಯ ಎದುರುಗಡೆ. ಮಾಲಕರು ರತ್ನಾಕರ್ ಕೊಟ್ಟಾರಿ. 9535378889.